ದೇಶದ ಯುವ ಜನರಲ್ಲಿ ಫ್ಯಾಟಿ ಲಿವರ್ ಅಂದರೆ ಕೊಬ್ಬಿನ ಪಿತ್ತಜನಕಾಂಗದ ಸಮಸ್ಯೆ ಆತಂಕಕಾರಿ ಪ್ರಮಾಣದಲ್ಲಿ ಹೆಚ್ಚುತ್ತಾ ಇರುವಂಥದ್ದು ಇತ್ತೀಚಿನ ಅಧ್ಯಯನವೊಂದರಿಂದ ಬೆಳಕಿಗೆ ಬಂದಿದೆ. ದೇಶದ ಪ್ರತಿಷ್ಠಿತ ಗುರುಗ್ರಾಮದ ವೇದಾಂತ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಸಂಸ್ಥೆಯವರು ನಡೆಸಿದ ಒಂದು ಅಧ್ಯಯನ ಇದು. ಸುಮಾರು ಅರ್ಧದಷ್ಟು ಯುವ ಭಾರತೀಯರು ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಪ್ರಸ್ತುತ ಯಕೃತ್ತಿನ ವೈಫಲ್ಯದಿಂದ ಬಳಲ್ತಾ ಇರುವವರು 45ರಿಂದ 65 ವರ್ಷದ ಅನೇಕ ರೋಗಿಗಳಿಗೆ ಅಂಗಾಂಗದ ಕಸಿ ಅಗತ್ಯ ಆಗಿದೆ. ಅಂಗಾಂಗದ ಕಸಿ ಮಾಡಬೇಕಿದ್ರೆ ಯಾರದ್ದು ಮಾಡಬೇಕು? ಯುವಕರದ್ದೇ ಮಾಡಬೇಕು. ಇಲ್ಲಿ ಯುವಕರದ್ದೇ ಸರಿ ಇಲ್ಲ, ಕೆಟ್ಟು ಹೋಗಿದೆ, ಯಾರದ್ದು ಕೊಡೋದು? ಈ ಥರದೊಂದು ಸಮಸ್ಯೆ ಎದುರಾಗ್ತಾ ಇದೆ. 20ರಿಂದ 40 ವರ್ಷದೊಳಗಿನ ಯುವಕರಲ್ಲೂ ಕೂಡ ಫ್ಯಾಟಿ ಲಿವರ್ ಸಮಸ್ಯೆ ಗಣನೀಯವಾಗಿ ಹೆಚ್ಚಳ ಆಗ್ತಾ ಇದೆ. ಹೆಚ್ಚಿನ ತೂಕ ಹೊಂದಿದವರಲ್ಲಿ ಮಾತ್ರ ಫ್ಯಾಟಿ ಲಿವರ್ ಕಾಣಿಸ್ತದೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಇದನ್ನು ಈ ಅಧ್ಯಯನ ಮಾತ್ರ ಸಂಪೂರ್ಣ ತಳ್ಳಿ ಹಾಕಿದೆ. 24ಕ್ಕಿಂತ ಹೆಚ್ಚು BMI ಹೊಂದಿರುವ ಸಾಮಾನ್ಯ ತೂಕದ ಯುವಕರಲ್ಲೂ ಕೂಡ ಫ್ಯಾಟಿ ಲಿವರ್ ಸಮಸ್ಯೆ ಇದೆ. ಇಂಥವರಲ್ಲಿ ಫ್ಯಾಟಿ ಲಿವರ್ ಬೆಳೆಯುವ ಅಪಾಯ 20ರಿಂದ 30ರಷ್ಟು ಇರುತ್ತೆ. ಬಾಕಿಯವರ ಹತ್ರ ಸ್ವಲ್ಪ 50ರಿಂದ 70 ಇರುತ್ತೆ ಅಂತ ಹೇಳಿದೆ. ಏನೋ ಪ್ರಮುಖವಾಗಿ ಯಕೃತ್ತಿನೊಳಗೆ ಮೌನವಾಗಿ ಕೊಬ್ಬು ಸಂಗ್ರಹವಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಯಾವುದೇ ಲಕ್ಷಣಗಳು ಗೋಚರಿಸದ ಕಾರಣ ರೋಗ ಪತ್ತೆ ಮಾಡೋದಕ್ಕೆ ಹೋಗೋದಿಲ್ಲ, ಹಾಗಾಗಿ ಅದು ಗೊತ್ತಾಗೋದಿಲ್ಲ. ಇದಕ್ಕೆ ಕಾರಣ ಏನು? ನಮ್ಮ ಇವತ್ತಿನ ಆಹಾರ ಪದ್ಧತಿಗಳು, ತಂಪು ಪಾನೀಯ, ಪ್ಯಾಕ್ಟ್ ಮಾಡಿದ ಹಣ್ಣಿನ ರಸ, ಇನ್ನು ವಿಪರೀತ ಜಿಮ್ ಮಾಡಿ ಶಕ್ತಿಯ ಪಾನೀಯ, ಸಿಹಿ ತಿಂಡಿಗಳು, ಇದೆಲ್ಲ ನಮ್ಮದು ಈಗ ಸಂಸ್ಕರಿತ ಈ ಥರದ ಆಹಾರದ ಒಂದು ಹ್ಯಾಬಿಟ್ ಏನಿದೆ, ಇದೆಲ್ಲವೂ ಕೂಡ ಯಕೃತ್ತಿನಲ್ಲಿ ಕೊಬ್ಬಿನ ಶೇಖರಣೆಗೆ ಕಾರಣ ಆಗ್ತಾ ಇದೆ. ಅತಿಯಾದ ಫ್ರಕ್ಟೋಸ್ ಸೇವನೆ ಕೂಡ ಸಕ್ಕರೆಯನ್ನು ಕೊಬ್ಬಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸಿ ಫ್ಯಾಟಿ ಲಿವರಿಗೆ ದಾರಿ ಮಾಡಿ ಕೊಡ್ತಾ ಇದೆ. ಹಾಗಾಗಿ ಇದನ್ನು ತಡಿಬೇಕಿದ್ರೆ ನಾವು ಏನು ಮಾಡಬೇಕು? ಸಕ್ಕರೆ, ಸಿಹಿ ಪಾನೀಯಗಳ ಸೇವನೆಯನ್ನು ಕಡಿಮೆ ಮಾಡಬೇಕು. ಏನೋ ಈ ಥರ ಹೊರಗಿನ ಆಹಾರಗಳಂತ ನಾವೇನು ಕರಿತೇವೆ, ಆಲ್ಟ್ರಾ ಸಂಸ್ಕರಿತ ಆಹಾರಗಳಿಂದ ನಾವು ಆದಷ್ಟು ದೂರ ಇರಬೇಕು. ವ್ಯಾಯಾಮ ಮಾಡಬೇಕು. ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ನ ನಿಯಂತ್ರಣ ಮಾಡಬೇಕಾದ ಒಂದು ಅನಿವಾರ್ಯತೆ ಯುವ ಜನತೆಯಲ್ಲಿ ಕಂಡುಬರ್ತಾ ಇದೆ. ಇನ್ನು ವೈದ್ಯರ ಅಭಿಪ್ರಾಯದ ಪ್ರಕಾರ ಫ್ಯಾಟಿ ಲಿವರ್ ಮೌನದಲ್ಲೇ ಮೋಸ ಎಸಗುತ್ತೆ ನಮಗೆ. ಯಾಕಂತ ಹೇಳಿದರೆ ಮಧುಮೇಹ, ಹೃದಯ, ರಕ್ತನಾಳದ ಕಾಯಿಲೆ, ಅದರ ಜೊತೆಗೆ ಲಿವರ್ ಫೈಬ್ರೋಸಿಸ್, ಸಿರೋಸಿಸ್ ಮತ್ತು ಲಿವರ್ ವೈಫಲ್ಯ ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಇದು ಒಂದು ವೇದಿಕೆ ಸಿದ್ಧಪಡಿಸಿದ ಹಾಗೆ. ಮತ್ತು ಒಂದೊಂದೇ ಸ್ಟಾರ್ಟ್ ಆಗೋದು. ಏನು, ಕೊಬ್ಬಿನ ಪಿತ್ತಜನಕಾಂಗವು ದೀರ್ಘಕಾಲದ ಕಾಯಿಲೆಗಳಲ್ಲಿ ಒಂದಾಗಿರೋದ್ರಿಂದ ಆರಂಭಿಕವಾಗಿ ಇದನ್ನು ಪತ್ತೆ ಮಾಡೋದೇ ಸೂಕ್ತ. ಸಕ್ಕರೆ ಸೇವನೆ ತೀವ್ರವಾಗಿ ಕಡಿಮೆ ಮಾಡಬೇಕು. ಸಂಸ್ಕರಿಸಿದ ಆಹಾರ ಸೇವನೆ ಮಾಡಲೇಬಾರದು. ಆರೋಗ್ಯಕರ ನಿದ್ರೆ, ವ್ಯಾಯಾಮ ಇದೆಲ್ಲವೂ ಕೂಡ ಅನಿವಾರ್ಯ ಅಂತ ವೈದ್ಯರು ಕೂಡ ಅಭಿಪ್ರಾಯವನ್ನು ಪಟ್ಟಿದ್ದಾರೆ.